ನಮಸ್ಕಾರ ಸ್ನೇಹಿತರೆ. ವರ್ಷಕ್ಕೆ ಒಂದು ಬಾರಿ ಬರುವ ಪಿತೃಪಕ್ಷದ ದಿನ ಕೆಲವು ಮನೆಗಳಲ್ಲಿ ಹಿರಿಯರಿಗೆ ಎಡೆ ಇಡುವುದಿಲ್ಲ. ಏಕೆಂದರೆ ತಂದೆ ತಾಯಿಗಳು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಕಾರಣದಿಂದಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡಿರುವುದಿಲ್ಲ. ಅವರಿಗೆ ಮಕ್ಕಳು ಸಾಕುವುದೇ ತುಂಬ ಕಷ್ಟದ ಪರಿಸ್ಥಿತಿ ಇರುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳದ ಕೆಲವು ಮಕ್ಕಳು ಹೇಳುವುದೇನೆಂದರೆ, ನಮ್ಮನ್ನು ಹೆತ್ತವರು ಮತ್ತು ನಮ್ಮ ತಾತ ಅಜ್ಜಿ ನಮಗಾಗಿ ಏನು ಮಾಡಿದ್ದಾರೆ? ಆಸ್ತಿ ಮಾಡಿದ್ದಾರಾ? ಹಣ ಸಂಪಾದನೆ ಮಾಡಿಕೊಟ್ಟಿದ್ದಾರಾ? ಎಲ್ಲರಂತೆ ಅನುಕೂಲವಾಗಿ ನೋಡಿಕೊಂಡಿದ್ದಾರಾ? ಅಂತಹ ವ್ಯಕ್ತಿಗಳಿಗೆ ನಾವೇಕೆ ಎಡೆ ಇಡಬೇಕು ಎಂಬ ಕೆಲವು ಮಕ್ಕಳು ಮೊಮ್ಮಕ್ಕಳು ಹಿರಿಯರಿಗೆ ಎಡೆ ಇಡುವುದಿಲ್ಲ. ಸತ್ತಾಗಲೂ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಎಡೆ ಇಡುವುದರಲ್ಲಿ ದ್ವೇಷ ಸಾಧಿಸುವಂತಹ ಸ್ವಾರ್ಥ ಮಕ್ಕಳು ಇದ್ದಾರೆ. ಎರಡನೇದಾಗಿ, ಅಣ್ಣ ತಮ್ಮಂದಿರು ಏನಾದರೂ ಇದ್ದರೆ ತಂದೆ ತಾಯಿಗಳು ಬದುಕಿದ್ದಾಗ ಹಾಳಾಗಿರುವ ಮಗನಿಗೆ ಏನಾದರೂ ಸ್ವಲ್ಪ ಹಣ ಅಥವಾ ಆಸ್ತಿ ಹೆಚ್ಚಾಗಿ ಕೊಟ್ಟಿದ್ದರೂ ಕೂಡ ಅನುಕೂಲವಾಗಿ ಬಾಳುವಂತಹ ಮಕ್ಕಳು ಸತ್ತಾಗ ತಿಥಿ ಕೂಡ ಮಾಡುವುದಿಲ್ಲ. ವರ್ಷಕ್ಕೆ ಒಂದು ಬಾರಿನಾದರೂ ಪಿತೃಪಕ್ಷನೂ ಮಾಡುವುದಿಲ್ಲ. ಅಂತಹ ವ್ಯಕ್ತಿಗಳ ಬಾಯಲ್ಲಿ ಬರುವುದು, ನಾನೇಕೆ ಮಾಡಲಿ, ಯಾರಿಗೆ ಹಣ ಆಸ್ತಿ ಕೊಟ್ಟಿದ್ದಾರೆ ಆ ಮಗನೇ ಮಾಡಲಿ ಎಂದು ಕೆಲವು ಗಂಡು ಮಕ್ಕಳು ಹಿರಿಯರಿಗೆ ಎಡೆ ಇಡುವುದಿಲ್ಲ. ಮೂರನೇದಾಗಿ, ಮತ್ತೊಂದು ಕಡೆ ಪಿತೃಪಕ್ಷ ಎನ್ನುವುದು ಮೂಢನಂಬಿಕೆ. ಸತ್ತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ನಾವು ಇಡುವ ಎಡೆಯನ್ನು ತಿನ್ನುವುದಿಲ್ಲ, ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬಾರದು ಅನ್ನುವಂತಹ ಮಕ್ಕಳು ಕೂಡ ಇದ್ದಾರೆ. ಆದರೆ ನಾನು ಹೇಳುವುದೇನೆಂದರೆ, ತಲೆಮಾರುಗಳಿಂದ ಇಂತಹ ಸಂಪ್ರದಾಯಗಳು ನಡೆದುಕೊಂಡು ಬಂದಿದೆ. ಆದ್ದರಿಂದ ನಾವು ಕೂಡ ಎಲ್ಲರಂತೆ ಪಾಲಿಸಬೇಕು. ಸತ್ತ ವ್ಯಕ್ತಿಗಳು ಬಂದು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ಯಗಳನ್ನು ಮಾಡುವಂತೆ ನಾವು ಕೂಡ ಮಾಡಬೇಕು. ಅದು ನಮ್ಮ ಕರ್ತವ್ಯ. ಸತ್ತ ವ್ಯಕ್ತಿಗಳ ಮೇಲೆ ದ್ವೇಷ ಸಾಧಿಸಲು ಹೋಗಬಾರದು, ಮೂಢನಂಬಿಕೆ ಅಂತಲೂ ಸುಮ್ಮನಿರಬಾರದು. ಸತ್ತ ವ್ಯಕ್ತಿಗಳು ದೇವರ ಸಮಾನ. ಬಹುಶಃ ನೀವೇ ಪರೀಕ್ಷೆ ಮಾಡಿ ನೋಡಿ. ಈ ವರ್ಷ ನೀವು ಮನೆಯಲ್ಲಿ ಎಡೆ ಇಡದಿದ್ದರೆ ಮುಂದಿನ ವರ್ಷದ ಹೊತ್ತಿಗೆ ನಿಮ್ಮ ಮನೆಯಲ್ಲಿ ಹಿರಿಯರ ಶಾಪ ನಿಮ್ಮ ಕುಟುಂಬದವರಿಗೆ, ಅಂದರೆ ಮಕ್ಕಳಿಗಾದರೂ ಸರಿ ದೊಡ್ಡವರಿಗಾದರೂ ಸರಿ, ಪಿತೃದೋಷ ಶಾಪವಾಗಿ ತಗುಲುತ್ತದೆ. ನಂತರ ಮನೆ ಮಂದಿ ಎಲ್ಲ ವರ್ಷ ಪೂರ್ತಿ ಕಷ್ಟವನ್ನು ಅನುಭವಿಸ್ತೀರಾ. ಆದ್ದರಿಂದ ಯಾವುದೇ ಕಾರಣಕ್ಕೂ ಪಿತೃಗಳಿಗೆ ಅನ್ನ ಹಾಕುವುದನ್ನು ಮರೆಯಬೇಡಿ. ಆ ವ್ಯಕ್ತಿಗಳು ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವುದು ನೆನಪಿರಲಿ.